ದಕ್ಷಿಣ ಕನ್ನಡ ಜಿಲ್ಲಾ ಗೃಹರಕ್ಷಕ ದಳದ ಉಳ್ಳಾಲ ಘಟಕದ ವತಿಯಿಂದ ಆಜಾದಿ ಕಾ ಅಮೃತ ಮಹೋತ್ಸವದ ಅಂಗವಾದ ಹರ್ ಘರ್ ತಿರಂಗಾ ಅಭಿಯಾನನು ಉಳ್ಳಾಲ ನಡಪಾಯಿರು. ಉಳ್ಳಾಲ ವ್ಯಾಪ್ತಿದ ಕಲ್ಲಾಪು ಆಡಂಕುದ್ರ ಶಾಲೆಡು ಅಟನೆ ಮಲ್ತಿನ ಕಾರ್ಯಕ್ರಮಡು ಜಿಲ್ಲಾ ಗೃಹರಕ್ಷಕ ದಳದ ಸಮಾದೇಷ್ಟರು ಡಾಕ್ಟರ್ ಮುರಳಿ ಮೋಹನ್ ಚುಂತಾರ್ ಗೃಹರಕ್ಷಕ ಸಿಬ್ಬಂದಿಲೆಗೆ ಧ್ವಜ ಒಪ್ಪ್ಯಾದ ಹರ್ ಘರ್ ತಿರಂಗಾ ಅಭಿಯಾನಗೆ ಚಾಲನೆ ಕೊರಿಯರು. ಕೆಲವೊಂದು ಕಡೆ ಅದು ಅಭಾಸ ಆಗ್ತದೆ. ಯಾವುದೇ ಕಾರಣದಿಂದ ಇದನ್ನು ನೆಲಕ್ಕೆ ತಾಗಿಸಬೇಡಿ. ನಿಮ್ಮ ಇದಾದ ನಂತರ ತೆಗೆದು ಸೇಫ್ ಆಗಿ ನಿಮ್ಮ ಮನೆಗಳಲ್ಲಿ ಇಟ್ಕೊಳ್ಳಿ. ನಂಗೆ ಸ್ವಾತಂತ್ರ್ಯ ತಿಕ್ಕದ 75ನೇ ವರ್ಷದ ಸಂಭ್ರಮದ ಪರ್ಬ ಇಂದು. ಇಂದೇನು ಮಲ್ಲ ಪರ್ಬದ ರೀತಿ ಮಾತೆಲ್ಲ ಆಚರಣೆ ಮಲ್ಪೋಡು. ಇಂದು ಪ್ರಧಾನಿ ನರೇಂದ್ರ ಮೋದಿಯರನ ಯೋಜನೆ ಪಂಡದ ಡಾಕ್ಟರ್ ಮುರಳಿ ಮೋಹನ್ ಚುಂತಾರ್ ತೆರಿಪಾಯರು. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಿ 75 ವರ್ಷ ಆದ ಹಿನ್ನೆಲೆಯಲ್ಲಿ ಆಜಾದಿ ಕಾ ಅಮೃತ ಮಹೋತ್ಸವ ಎಂಬ ವಿಶೇಷವಾದಂತಹ ಆಂದೋಲನವನ್ನು ಅಭಿಯಾನವನ್ನು ಕೇಂದ್ರ ಸರ್ಕಾರ ನಡೆಸ್ತಾ ಇದೆ. ಇದರ ಹಿನ್ನೆಲೆಯಲ್ಲಿ ಹರ್ ಘರ್ ತಿರಂಗ ಅಂತ ಹೇಳುವ ಒಂದು ವಿಶೇಷವಾದಂಥ ಒಂದು ಅಭಿಯಾನವನ್ನು ಕೇಂದ್ರ ಸರ್ಕಾರ ಹಮ್ಮಿಕೊಂಡಿದೆ. ಮನೆ ಮನೆಗಳಲ್ಲಿ ರಾಷ್ಟ್ರಧ್ವಜ ಅಂದರೆ ಪ್ರತಿಯೊಬ್ಬರೂ ಸಹ ನಮ್ಮ ಮನೆಗಳಲ್ಲಿ ರಾಷ್ಟ್ರಧ್ವಜವನ್ನು ಅರಳಿಸಬೇಕು. ನಮ್ಮ ಮನೆಗಳಲ್ಲಿ ಸಹ ರಾಷ್ಟ್ರಧ್ವಜವನ್ನು ಅರಳಿಸಬೇಕು, ರಾಷ್ಟ್ರ ಪ್ರೇಮವನ್ನು ಮೂಡಿಸಬೇಕು ಎನ್ನುವ ಹಿನ್ನೆಲೆಯಲ್ಲಿ ಈ ಒಂದು ವಿಶೇಷವಾದ ಅಭಿಯಾನವನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆ ಒಟ್ಟು ಸೇರಿ ನಡೆಸ್ತಾ ಇದೆ. ನಾವು ಗೃಹ ರಕ್ಷಕರು ಈ ಅಭಿಯಾನದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳವರ ಆದೇಶದಂತೆ ಹಾಗೂ ಉಸ್ತುವಾರಿ ಸಚಿವರ ಆದೇಶದಂತೆ ಅತ್ಯಂತ ಗೌರವದಿಂದ ಈ ಅಭಿಯಾನದಲ್ಲಿ ಭಾಗಿಯಾಗ್ತಾ ಇದ್ದೇವೆ. ನಮಗೆಲ್ಲ ಹೆಮ್ಮೆ ಇದೆ. ದಕ್ಷಿಣ ಕನ್ನಡ ಜಿಲ್ಲಾ ಗೃಹರಕ್ಷಕ ದಳದ ಎಲ್ಲ 15 ಘಟಕಗಳು ಸಹ ಈ ಅಭಿಯಾನದಲ್ಲಿ ಪಾಲ್ಗೊಳ್ತಾ ಇದ್ದೇವೆ. ಪ್ರತಿಯೊಬ್ಬ ಗೃಹರಕ್ಷಕರು ಸಹ ತಮ್ಮ ತಮ್ಮ ಮನೆಗಳಲ್ಲಿ ರಾಷ್ಟ್ರಧ್ವಜವನ್ನು ಅರಳಿಸಿ ಗೌರವಿಸಬೇಕು ಅಂತೇಳಿ ನಾನು ಕರೆ ನೀಡ್ತಾ ಇದ್ದೇನೆ. ಆಗಸ್ಟ್ 13ರಂದು ಬೆಳಗ್ಗೆ ನಾವೆಲ್ಲ ನಮ್ಮ ಮನೆಗಳಲ್ಲಿ ರಾಷ್ಟ್ರಧ್ವಜಗಳನ್ನು ಅರಳಿಸೋಣ. 3 ದಿನಗಳ ಕಾಲ 13, 14, 15 3 ದಿನಗಳ ಕಾಲ ನಮ್ಮ ಮನೆಗಳಲ್ಲಿ ರಾಷ್ಟ್ರಧ್ವಜವನ್ನು ಅರಳಿಸಿ ಅದಕ್ಕೆ ಎಲ್ಲ ಧ್ವಜ ಸಂಹಿತೆಗಳನ್ನು ಪಾಲಿಸಿಕೊಂಡು ರಾಷ್ಟ್ರಧ್ವಜಕ್ಕೆ ನೀಡಬೇಕಾದ ಗೌರವವನ್ನು ನೀಡೋಣ. ಹಾಗೂ ಆ ಮೂಲಕ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳಾದಂತಹ ಶ್ರೀ ನರೇಂದ್ರ ಮೋದಿಜಿಯವರು ಏನು ಕರೆ ಕಟ್ಟಿದ್ದಾರೆ, ಇದೊಂದು ರಾಷ್ಟ್ರೀಯ ಹಬ್ಬವನ್ನಾಗಿ ನಾವು ಆಚರಿಸೋಣ. ರಾಷ್ಟ್ರ ಧ್ವಜ ಅನ್ನೋದು ನಮ್ಮ ಸಾರ್ವಭೌಮತ್ವದ ಸಂಕೇತ, ನಮಗೆ ಹೆಮ್ಮೆಯ ವಿಚಾರ. ನಾವೆಲ್ಲ ರಾಷ್ಟ್ರ ಧ್ವಜವನ್ನು ನಮ್ಮ ಮನೆಗಳಲ್ಲಿ ಅರಳಿಸಿ ಅತ್ಯಂತ ಗೌರವದಿಂದ ಈ ಅಭಿಯಾನದಲ್ಲಿ ಪಾಲ್ಗೊಂಡು ನಮ್ಮ ದೇಶಕ್ಕಾಗಿ ಕಿಂಚಿತ್ತು ಅಳಿಲು ಸೇವೆಯನ್ನು ನೀಡೋಣ, ದೇಶ ಪ್ರೇಮವನ್ನು ಮೆರೆಯೋಣ. ಇವತ್ತು ಉಳ್ಳಾಳ ಘಟಕದ ವತಿಯಿಂದ ಎಲ್ಲ ಗೃಹ ರಕ್ಷಕರಿಗೆ ರಾಷ್ಟ್ರಧ್ವಜವನ್ನು ವಿತರಿಸಲಾಯಿತು ಮತ್ತು ಎಲ್ಲರಿಗೂ ಸಹ ಅಭಿಯಾನದಲ್ಲಿ ಪಾಲ್ಗೊಳ್ಳಬೇಕು ಅಂತೇಳಿ ಕರೆ ನೀಡಲಾಯಿತು. ಎಲ್ಲರೂ ಸಹ ಮಗದೊಮ್ಮೆ ನಮ್ಮನ್ನು ಪುನರಾಮರ್ಶಿಸಿಕೊಂಡು ರಾಷ್ಟ್ರ ಸೇವೆಗೆ ಸಮರ್ಪಿಸಿಕೊಳ್ಳೋಣ. ಜೈ ಹಿಂದ್. ಉಳ್ಳಾಲ ಘಟಕಾಧಿಕಾರಿ ಮುಖ್ಯಮಂತ್ರಿ ಬಂಗಾರದ ಪದಕ ಪಡೆಯಿನ ಭಾಸ್ಕರ್ ಪಾತಿರೊಂದು ಮಾತೆರ್ಲ ಇಲ್ಲಿ ಇಲ್ಲಡು ತ್ರಿವರ್ಣ ಧ್ವಜ ರಾಪಾವಡು ಮಾಡಿ ತೆರಿಪಾಯಿರು ಅಂತೇಳಿ ನಮಗೊಂದು ಭಾಳ ಸಂತೋಷದ ವಿಷಯ ಅಂತ ಹೇಳಿದ್ರೆ 75 ವರ್ಷ ಸ್ವಾತಂತ್ರ್ಯ ಸಿಕ್ಕಿ ನಮಗೆ ಒಂದು ಹಬ್ಬ. ಅದೇ ಪ್ರಕಾರದಲ್ಲಿ ನಮ್ಮ ಆಫೀಸಲ್ಲಿ ಕೂಡ 75 ವರ್ಷದ್ದು ಭಾಳ ಸಂಭ್ರಮದಲ್ಲಿ ಮಾಡಬೇಕು ಅಂತೇಳಿ ನಮ್ಮ ಸರ್ ಹೇಳಿದರು, ಕಮಾಂಡೆಂಟ್ ಸರ್. ಎಲ್ಲರೂ ಬಂದು ಕೂಡ ಈ ಸ್ವಾತಂತ್ರ್ಯಕ್ಕೆ ದೇವರು ಎಲ್ಲರೂ ಸೇರಿ 13ನೇ ತಾರೀಕಿಂದ 15ನೇ ತಾರೀಕುವರೆ ಈ ಧ್ವಜವನ್ನು ಏರಿಸಬೇಕಂತೇಳಿ ನಮ್ಮ ಒಂದು ಪ್ರಕಟಣೆ. ಆ ಪ್ರಕಾರದಲ್ಲಿ ಎಲ್ಲರೂ ಕೂಡ ಈಗ ನಮ್ಮ ಕಮಾಂಡೆಂಟ್ ಸಾಹೇಬರು ಹೇಳಿದ ರೀತಿಯಲ್ಲಿ ಎಲ್ಲರೂ ಕೂಡ 13ನೇ ತಾರೀಕು ಶುರು ಮಾಡಿ 15ನೇ ತಾರೀಕುವರೆ ಈ ಧ್ವಜವನ್ನು ಏರಿಸಿ ಒಳ್ಳೆ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಬೇಕಂತ ಹೇಳಿ ನಾವು ಉಳ್ಳಾಲ ಘಟಕದ ಗೃಹರಕ್ಷಕ ದಳದ ಸಿಬ್ಬಂದಿಲು ಕಾರ್ಯಕ್ರಮದ ಪಾಲ್ಪಡೆದಿದ್ದಾರೆ.